നിങ്ങൾ നോക്കിയിട്ടുള്ളൊരു ಬ್ಯಾರಿ ವಾರ್ತೆ ನಾನು ಅನ್ಸಾರ್ ಏನೋಳಿ ಸುದ್ದಿ ಉಳ್ಳರಿಪ್ಪು ಕೈರುಲ್ಗ ಕರ್ನಾಟಕ ಉಳ್ಳಾಲ್ತಿಲ್ ಖಾದರ್ ಉಡುಪಿಲ್ ಕೈ ಖಾಲಿ ಲೋಕಸಭೆಯಲ್ಲಿ ಗೆಂದರಿಕಿ ನಾವು ಖಾದರ್ರೆ ಮೂಲಗು ಸುರೂತೆ ಓಟುವೆ ಕೊಸಿ ಧನಿಕ್ ಸುರೂತೆ ಓಟಿಟ್ಟೆ ಲಿಬ್ಸ್ಗ್ ಕೊಸಿಯೇ ಕೊಸಿ ಸರ್ಕಾರ ನಂಗಲ್ದೆ ಉಳ್ಳಾಲ ಉಯರ್ಚತೆ ಕೋಸಿಸ್ ಇದು ಸದಾಶಯ ಉಳ್ಳಾಲ್ ರೇಖಿ ನಾವು ಇಂಡು ಸೋತೆಂಗ್ ಮುನ್ನಂಗ್ ಗೆಂದ್ರ ಗಲ್ಲಿ ಗಲ್ಲಿ ಚುತ್ತಿತ್ತು ಪಕ್ಷ ಗಟ್ಟಿ ಹಾಕ್ರ ಇದು ಸತೀಶ್ ಕುಂಪಲರೆ ಫಲಕ್ಕ ದರ್ಗಾ ಒಟಾರ್ತು ಸರಿಯತ್ ಕಾಲೇಜ್ ಕಾನಗುತೊಡಂಗಿಯರು ಮುತಾಲಿಮ್ಮಕ್ಕ ಪಾವೂರು ರೆಂಜಗಿರಿ ರಾಧಾಕೃಷ್ಣ ಧನ್ವಂತರಿ ದೇವಸ್ಥಾನ ನಡ್ನತ್ತು ಒಲಿಂಬನೆ ವರ್ಷಕ್ಕೆ ಜಲ್ಸ್ ಪಾವತ್ತೆ ಮಕ್ಕಳು ಪಡಿಪಾಟ್ರೆ ಕೋಸಿಸ್ ಇದು ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರರ ಸಹಕಾರಿ ಸಂಘಕ್ಕೆ ಕಿದ್ಮತ್ ಎಲ್ಲರೂ ಕಾತೊಂಡಿನ್ನೆ ವಿಧಾನಸಭೆ ವೋಟ್ ತೀನರು അതേപോലെ ರಾಜ್ಯത്തിൽ ಕಾಂಗ್ರೆಸ್ ಸರ್ಕಾರ ಬಂದರು ಉಳ್ಳಾಲ್ತಿലും ಶಾಸಕ ಯುಟಿ ಖಾದರ್ ಅಂಜಾಮತೆ ವಟ್ಟ ಗೆಂದಿರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ഒരു സീറ്റ് ಯಾರಾಯಿರು ಪ್ರಜಾಪ್ರಭುತ್ವ ವ್ಯವಸ್ಥೆಯುಳ್ಳ ದೇಶത്തിൽ ವೋಟ್ ಚೊಲ್ಲುವುದು ഒരു ಜಲ್ಸೈರು അങ്ങനത്തെ ജൽസായി ರಾಜ್ಯ ವಿಧಾನಸಭೆ ವೋಟ್ ತೀನರು ಈ ವೋಟುಲು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರು ಉಳ್ಳಾಲ್ತೆ ಶಾಸಕ ಯುಟಿ ಖಾದರ್ ಅಂಜನೇ ಬಟ್ಟ ಗೆಂದಿತ್ತು ಉಳ್ಳಾಲ್ತಲ್ ಸೋಪಾಟವು ಆರ್ಗೂ ಸಾಧ್ಯ ಇಲ್ಲ ಎಂದು ಸಾಬೀತಾಕಿರು ಕಲಿഞ്ഞ ವೋಟುಲು 19,000 ಮೇಲ್ ವೋಟುಲು ಗೆಂದಿಯ ಖಾದರ್ ಈ ಅಂಡ್ 22,000 ಮೇಲ್ತೆ ವೋಟುಲು ಗೆಂದಿತ್ತು ವೋಟ್ ಯಾರಾಕಿಕೊಂಡ್ರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಲಿഞ്ഞ ವೋಟುಲು ಬಿಜೆಪಿ 7 ಸೀಟ್ ಎತ್ತೆಂಗ್ ಈ ಅಂಡ್ 6 ಸೀಟ್ ಎತ್ತರು ಪುತ್ತೂರ್ಲು ಬಿಜೆಪಿ ಎದುರಾಯಿಟ್ಟು ಅರುಣ್ ಪುತ್ತಿಲನಿಂದ ಕಾರಣത്തിൽ അവിടെ കോൺഗ്രസ് അശോക് റൈ ಗೆಂದಿರು അങ്ങനായതിൽ ജില്ലയിൽ കോൺഗ്രസ് ഒരു സീറ്റ് ആറായിരു ഉടുപ്പിൽ കഴിഞ്ഞ വട്ടത്തെ പോലെ ഇയാണ്ടും 5 സീറ്റ് ബിജെപി എടുത്തു ഉള്ളാൽത്തിൽ ಗೆಂದಿയ ಖಾದರ್ ದರ್ಗಾ ದೇವಸ್ಥಾನ ಚರ್ಚಿಗೆ ಹೋಯ್ತು ಅವ್ರ ನೇತಾಕಮಾರೊಟ್ಟ ಮುಂಡಿತ್ತು ಓಟಿಟ್ಟದು ಗೆಂಡ್ಬಾಟಿ ಆಲ್ಮಾರ್ಗೆ ನನ್ನಿ ಚೊಂತು ಸಾಧನೆ ಇಲ್ಲದೆ ಗೆಲುವೇ ಇಲ್ಲ ಸಾಧಿಸಿದವನಿಗೆ ಸಾವೇ ಇಲ್ಲ ಸಾಗರ ವಿದ್ಯೆಗೆ ಕೊನೆಯೇ ಇಲ್ಲ ಸಾಧಕರನ್ನು ಮರೆಯೋದಿಲ್ಲ ಕನಸ ಕಾಣೋ ಕಣ್ಣಿನಲ್ಲಿ ಶ್ರಮದ ನೆರುಳು ಸುಳಿಯೋದಿಲ್ಲ ತಿಳಿಯಬೇಕು ಗೆಲುವ ಗುಟ್ಟು ಗೆದ್ದರೆ ಇಲ್ಲಿ ಜೀವನ ಉಂಟು ಸೋಲು ಗೆಲುವು ನಲಿವು ಉಳಿವು ಬಾಳು ನಿನ್ನ ದಾರಿಲಿ ಲೋಕ ನಿನ್ನ ಕೈಯಲ್ಲಿ ಸತ್ಯ ನಿನ್ನ ಎದುರಲ್ಲುಂಟು ಬಿಚ್ಚು ನಿನ್ನ ಬುದ್ಧಿ ಗಂಟು ನೋಡು 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 ಕಣ್ಣ ತೆರೆದು ಜಗವ ನೋಡು ಇದುವೇ ನಿತ್ಯದ ಬದುಕಿನ ಹಾಡು 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 ಸೃಷ್ಟಿ ಮೊದಲ ದೃಷ್ಟಿ ಮೊದಲ ಹೆಜ್ಜೆ ಮೊದಲ ಗೆಜ್ಜೆ ಮೊದಲ ಗೀತೆ ಮೊದಲ ಗಾತೆ ಮೊದಲ ತತ್ವ ಪದ ಹಾಡು ಮೊದಲ ತಾಳ ಮೊದಲ ಮೇಳ ಮೊದಲ ಹಾಸ್ಯ ಮೊದಲ ಲಾಸ್ಯ ಮೊದಲ ಜಾಣ ಮೊದಲ ಜನಪದ ಹಾಡು ಮೊದಲ ಕವನ ಮೊದಲ ಕವಿತೆ ಮೊದಲ ಬಣ್ಣ ಮೊದಲ ಕುಂಚ ಮೊದಲ ಜೋಗಿ ಪದ ಹಾಡಿ ಮೊದಲ ಗೀಗಿ ಪದ ಗೀತೆ ಮೊದಲ ಶಾಸಕ ಯುಟಿ ಖಾದರ್ എപ്പോഴും ഇടരെ ഫലമേ ഇയാണ്ടും ബോളിയാർ ഗ്രാമത്തെ ജാറദ്ഗുദ്ദേ സ്കൂളിൽ ഓട്ടിട്ടു ഇതേ നേരത്തേക്ക് അതിലെ മോളു ഹൗവ സുരൂത്തെ വട്ട ഓട്ടിട്ടത് കൊസിപ്പട്ടത് അതല്ലാണ്ടും സതീഷ് കുംപല സ്കൂളിൽ ഓട്ടിട്ടത് ഇതേ നേരത്തേക്ക് ಖಾದರ್ PA ಲಿಬ್ಸತ್ರೆ ಮೂವತ್ತಲು ஒரு ಪುಂಚಿರಿ ಕಂಡು ಬಂತು ಅದೆಂದು ಚಂದು ನೋಕ ಈ ಸುದ್ದಿ ವಿಧಾನಸಭೆ ಓಟು ರಂಡು ಆಲ್ಮರ್ ಚಮ್ಮೆ ಕೊಸಿಲು ಅಂಗಂಗನೆ ಬೂತುಗೂ ಪೋಯಿಟ್ಟು ಹಕ್ಕು ನಡಪಾಟ್ಯಾರು ಸುಬೈತೆ ಅಸರ್ 5 ಗಂಟೆ ತೋಲು ಚಮ್ಮೆ ಮೆಲ್ಲೆ ಓಟು ನಡ್ನತ್ತು 5 ಗಂಟೆ 6 ಗಂಟೆ ನಡುಲು ಎಲ್ಲಾ ಬೂತುಲು ಪೆಂಡಿಂಗ್ ಒರ್ಕಲೆ ಓಟಿಡವು ಬಂದೆಂದು ಕಂಡು ಬಂತು ಇದ್ರೆ ನಡುಲು ಶಾಸಕ ಖಾದರ್ ಚಾಲಕ ಬಲ್ತೆ ಕೈ ಇಂಗನೆಲ್ಲ ಪೇರೆಟ್ಟದ ಲಿಬ್ಸತ್ರೆ ಮೂವತ್ತಲು ಪುಂಚಿರಿ ಕಾನು ಕೆಟ್ಟಿತು ಶಾಸಕ ಖಾದರ್ ಪೆನ್ಯೈ ಲೆಮಿಸ್ ಮೂಲು ಹವ್ವಾ ನಸೀಮಾ ಪಿನ್ನೆ PA ಲಿಬ್ಸತ್ರೊಟ್ಟು ಬೋಲಿಯಾರ್ ಗ್ರಾಮತೆ ಜಾರದಗುಡ್ಡೆ ಸ್ಕೂಲು ಓಟಿಟ್ಟಿತು ಖಾದರ್ ಮೂಲು ಹವ್ವಾಗ ಇದು ಸುರೂತೆ ಓಟ ಅದಲು ಹಬ್ಬಗಾಯ್ತಿತ್ತು ಇತ್ತರೆ ವರ್ಷ ಮೈಕಾಲ್ತು ಓಟು ಇಟ್ಟುಕೊಂಡಿನ್ನೆ ಲಿಬ್ಸತ್ ಈ ಅಂಡ್ ಜಾರದಗುಡ್ಡೆ ಸ್ಕೂಲು ಅಯಲ್ಲೇ ದನಿಯಾಯ ಖಾದರ್ಗೂ ಓಟಿಟ್ಟಿತ್ತು ಪೊಂಚಿರ್ಚಿತ್ತು ಬಿಜೆಪಿ ಸತೀಶ್ ಕುಂಪಲ ಪೆಂಜೈ ಮಮತರೊಟ್ಟು ಕುಂಪಲ ಸ್ಕೂಲ್ ಬಂತು ಓಟಿಟ್ಟಿತು
ರಾಜ್ಯത്തിൽ ഞങ്ങളുടെ സർക്കാർ വന്നത് ಅದಲ್ಲಂತೂ ಉಳ್ಳಾಲ್ತಲು ഞങ്ങളുടെ ಶಾಸಕ ಗೆಂದಿರು അങ്ങനെ ಎತ್ತಿಕೊಂಬತ್ತು ಉಳ್ಳಾಲ್ತಲು ಬಾಕಿ ಆಯ್ತು ಎಲ್ಲ ಸರಪನಿರೆ ಆಯತ್ತರ ಬೇಗ ತೀರ್ಕರಂತು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ತಲೆಮುಪ್ಪ ಸದಾಶಿವ ಉಳ್ಳಾಲ ತೆಲಿಪಾಟಿ ರಾಜ್ಯത്തിൽ ഞങ്ങളുടെ സർക്കാർ വന്നത് ಉಳ್ಳಾಲ್ತಲು ഞങ്ങളുടെ ಶಾಸಕ ಬಂದರು ಅಯಲ್ ಸಚಿವ ಅವರು ಬಿಜೆಪಿ ಸರ್ಕಾರ ಇಕ್ಕೊಂಬು ಪೈಸೆ ಎಲ್ಲಾಂಟು ಒಲಿഞ്ഞ് ಸೊರಪನಿ ತೀರ್ಕರಾಂಡು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ತಲೆಮುಪ್ಪ ಸದಾಶಿವ ಉಳ್ಳಾಲ್ ತೆರಿಪಾಟಿತ್ತು ತೊಕ್ಕೊಟ್ಟಲು ಸುದ್ದಿಗೋಷ್ಠಿಲ ಅಯಲ್ ಮುಂಡಿತ್ತು ಆಲ್ಮಾರು ಬೇಣಿಗೆ ಬೆಚ್ಚಿಲ್ಲೆಂ ಖಾದರ್ ಉಳ್ಳಾಲ ತಾಲೂಕು ಹಾಕಿರು ಕುಡಿಕಿರ ತನ್ನಿಗೆ ಬೇನ್ಮೈತು ಬೆಲಿಯ ಮೊದಲು ಕೊಡ್ನರು ಹರೆಕಾಲത്തിൽ ಡ್ಯಾಮ್ ಪಿನ್ನೆ ಸಂಕ ಹಾಕಿರು ಹಳ್ಳಿಲು ಮಾರ್ಗ ಹಾಕಿರು ರಿಕ್ಷಾ ಚಾಲಕರಂಗ ವ್ಯವಸ್ಥೆ ಹಾಕಿರು ಉಳ್ಳಾಲ್ತಲು ಸಮುದಾಯ ಆರೋಗ್ಯ ಕೇಂದ್ರ ಹಾಕಿರು ಬಾಕಿಯುಳ್ಳ ಸೊರಪನಿ ಆಯತ್ತರ ಬೇಗ ತೀರ್ಕರೆ ವಿಶ್ವಾಸ ಉಂಟು ಸದಾಶಿವ ಉಳ್ಳಾಲ್ ತೆರಿಪಾಟಿತ್ತು ಭಾಗವಹಿಸಿದಂಥ ಎಲ್ಲ ನಾಗರಿಕರಿಗೆ ಕೂಡ ಮೊದಲಿಗೆ ಕೃತಜ್ಞತೆಯನ್ನು ಅರ್ಪಿಸಿಕೊಂಡು ನಮ್ಮ ಪಕ್ಷದ ಹಿರಿಯ ಕಿರಿಯ ನಾಯಕರುಗಳಿಗೆ ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಕೂಡ ಕೃತಜ್ಞತೆಯನ್ನು ಅರ್ಪಿಸಿಕೊಂಡು ನಮ್ಮ ಮುಂದಿನ ಈ ಕ್ಷೇತ್ರದ ಶಾಸಕರಾಗಿ ನಮ್ಮ ಮತದಾರರು ಸನ್ಮಾನ್ಯ ಯು ಟಿ ಖಾದರ್ ಸಾಹೇಬರಿಗೆ ಸುಮಾರು 23,000 ಹತ್ತಿರ ಅಂತರದ ಮತದಿಂದ ಚುನಾಯಿತ ಮಾಡಿದ್ದಾರೆ. ಈಗಾಗಲೇ ತಮಗೆಲ್ಲ ತಿಳಿದಾಗೆ ಖಾದರ್ ಅವರು ಅವರ ಕ್ಷೇತ್ರದಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಅದರಲ್ಲಿ ಮೊದಲಿಗಾಗಿ ಉಳ್ಳಾಳವನ್ನೊಂದು ತಾಲೂಕು ಯಾರ ಬೇಡಿಕೆ ಇಲ್ಲದೆ ಉಳ್ಳಾಳ ತಾಲೂಕನ್ನು ರಚನೆ ಮಾಡಿ ತಾಲೂಕಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಹರೇಕಳದಲ್ಲಿ ಸಂಪರ್ಕ ಸೇತುವೆ ಸಹಿತ ಕಿಂಡು ಅಣೆಕಟ್ಟು ಇದನ್ನು ಕೂಡ ಭಾಳ ಸುಸಜ್ಜಿತ ರೀತಿಯಲ್ಲಿ ಮಾಡಿಕೊಂಡು ಕುಡಿಯುವ ನೀರಿನ ಪೂರೈಕೆ ಜೊತೆಯಲ್ಲಿ ಸುಮಾರು 10-15 ಕಿಲೋಮೀಟ್ರು ರಸ್ತೆ ಕೂಡ ಕಡಿಮೆ ಆಗುವ ರೀತಿಯಲ್ಲಿ ಹರೇಕಳದಿಂದ ಅಡ್ಯಾರಿಗೆ ಸಂಪರ್ಕ ರಸ್ತೆಯನ್ನು ಕೂಡ ನಿರ್ವಹಣೆ ಮಾಡಿದ್ದಾರೆ. ಈ ಎಲ್ಲ ಕೆಲಸಗಳು ಮಾಡಿದರೂ ಕೂಡ ಕೆಲವೊಂದು ನೆಪ ಒಡ್ಡಿ ಸರ್ಕಾರದ ಅನುದಾನವನ್ನು ಬಿಡುಗಡೆ ಮಾಡುವಲ್ಲಿ ಈ ಹಿಂದೆ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡಲಿಕ್ಕೆ ವಿಳಂಬ ಮಾಡಿದೆ. ಅದರಿಂದಾಗಿ ಆ ಕುಡಿಯುವ ನೀರಿನ ಯೋಜನೆ ಕೂಡ ಮುಂದುವರಿಸಲಿಕ್ಕೆ ಭಾಳ ಸ್ಥಗಿತಗೊಂಡಿದ್ದು ಮತ್ತೆ ಈಗ ಈ ಇಮಿಡಿಯೇಟ್ ಕಾರ್ಯ ಆರಂಭ ಆಗ್ತದೆ. ನಮ್ಮ ಇನ್ನು ಅನೇಕ ಕೆಲಸಗಳ ಯೋಜನೆಗಳ ಬಗ್ಗೆ ಈಗಾಗಲೇ ಉಳ್ಳಾಲ ನಗರಸಭೆಗೆ 198 ಕೋಟಿ ವೆಚ್ಚದಲ್ಲಿ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಕೂಡ ಆಗಿದೆ. ಅದೇ ರೀತಿ ಶಿಕ್ಷಣದ ಕ್ಷೇತ್ರದ ಅಭಿವೃದ್ಧಿಗೆ ಬೇಕಾದಂಥ ಕಾಲೇಜುಗಳನ್ನು ಪ್ರೌಢಶಾಲೆಗಳನ್ನು ತೆರೆಯುವಲ್ಲಿ ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡಿರ್ತಾರೆ. ರಸ್ತೆಗಳ ಅಭಿವೃದ್ಧಿ ಮತ್ತು ಮೂಲಸೌಕರ್ಯಗಳನ್ನು ಒದಗಿಸುವುದು ಕೂಡ ಗ್ರಾಮೀಣ ಭಾಗಗಳ ಸಂಪರ್ಕ ರಸ್ತೆ, ನಗರ ಪ್ರದೇಶಗಳ ಸಂಪರ್ಕ ರಸ್ತೆ, ಕಾಲೋನಿಗಳಿಗೆ ಸಂಪರ್ಕ ರಸ್ತೆ, ಸ್ಥಳೀಯರ ಬೇಡಿಕೆಯನ್ನು ಪರಿಗಣಿಸಿ ಹಲವಾರು ರಸ್ತೆಗಳನ್ನು ನಿರ್ಮಾಣ ಕೂಡ ಮಾಡಿರ್ತಾರೆ. ಅಭಿವೃದ್ಧಿ ಮತ್ತು ರಸ್ತೆ ಕಾಂಕ್ರೀಟೀಕರಣ ಅಲ್ಲದೆ ಈ ಆಟೋ ರಿಕ್ಷಾ ಚಾಲಕರ ಬೇಡಿಕೆಯಂತೆ ಅಲ್ಲಿರ್ತಕ್ಕಂಥ ಆಟೋ ರಿಕ್ಷಾ ಪಾರ್ಕ್ ನಿರ್ಮಾಣವನ್ನು ಮಾಡಿಕೊಂಡು ಅವರಿಗೂ ಕೂಡ ಸಹಾಯವಾಗುವಂಥ ರೀತಿಯಲ್ಲಿ ಸಹಕರಿಸಿದಲ್ಲದೆ ಹಲವಾರು ಗಡಿನಾಡಿಗೆ ಸಂಬಂಧಪಟ್ಟಂಥ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಂಡು ಸುಮಾರು 69 ಅಂಗನವಾಡಿ ಕೇಂದ್ರಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವುದಲ್ಲದೆ ವಿವಿಧ ಯೋಜನೆಗಳ ಮುಖಾಂತರ ಫಲಾನುಭವಿಗಳಿಗೆ ಕೂಡ ಬೇಕಾದಷ್ಟು ಅಂಗವಿಕಲರಿಗೆ ಆಟೋ ರಿಕ್ಷಾ ಒದಗಿಸುವುದು ಮತ್ತು ಇನ್ನಿತರ ಸಲಕರಣೆಗಳನ್ನು ಒದಗಿಸುವಂಥ ಕೆಲಸಗಳನ್ನು ಮಾಡಿದ್ದಲ್ಲದೆ ಕಾಂಗ್ರೆಸ್ ಜಿಲ್ಲೆಯ ಸದಸ್ಯ ಸುರೇಶ್ ಭಟ್ನಗರ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಜಂಡಾಮತೆ ತಲೆಮುಪ ಮುಸ್ತಫಾ ಮಲಾರ್, ಸುರುತೆ ಕಾರ್ಯದರ್ಶಿ ಎ.ಕೆ. ರಹಮಾನ್ ಕೋಡಿಜಾಲ್, ತಾಲೂಕು ಪಂಚಾಯತ್ ಪಿರಾಕ್ರೆ ತಲೆಮುಪ ಮೊಹಮ್ಮದ್ ಮೋನು ಮಲಾರ್, ನೇದಕಮಾರೈ ದಿನೇಶ್ ಕುಂಪಲ, ದೀಪಕ್ ಪಿಲಾರ್, ಮನ್ಸೂರ್ ಮಂಚಿಲ ಪಿನ್ನೆ ಪುರುಷೋತ್ತಮ್ ಪಿಲಾರ್ ಸುದ್ದಿಗೋಷ್ಠಿ ಇನ್ನಾರು. ಎಂಡತೆ ಓಟುಲು ಉಳ್ಳಾಲ್ತಲು ಬಿಜೆಪಿ ತರಫುಲು ಸತೀಶ್ ಕುಂಪಲ ನಿಂತು ಆಯಂಗೈಲು ಕಲ್ಯಬಟ್ಟತೆ ಅಂಟಿ ಯಾರು ಓಟು ಎಟ್ಟು ಸೋತುರು. ಈ ಸೋಲು ಗೆಲು ಚೊಲ್ಲೆದು ಓಟುಲು ಇನ್ನೆದೆ ಮುನ್ನತೆ ಬಕ್ಕ ಗೆಲ್ಕರ ಚಂತು ಅಯ್ಯಲ್ ವಿಶ್ವಾಸತೆ ಪಲ್ಕಮುಂಡಿರು. ಓಟುಲು ಸೋಕುರೆದು ಗೆಂದರೆದೋರು ಮಾಮೂಲಿ ಬಿಸೆಯ ಇಂಡು ಸೋತೆಂಗು ಮುನ್ನಲ್ ಗೆಂದರೆ ವಿಶ್ವಾಸ ಉಂಟು ಬಿಜೆಪಿ ನೇದವು ಸತೀಶ್ ಕುಂಪಲ ವಿಶ್ವಾಸತೆ ಪಲಕಮುಂಡಿರು. ಈ ಓಟು ಉಳ್ಳಾಳ ಭಾಗತೆ ಚಮ್ಮೆ ಆಲ್ಮಾರ್ನಕ್ಕೆ ಓಟಿಟ್ರಾರು ಆಯಂಗು ಕಾಂಗ್ರೆಸ್ ಗ್ಯಾರಂಟಿರೇ ಭರವಸೆಲ್ಲಂಗ ಸೋತುರ ಕಲಿഞ്ഞ ಓಟ್ರೆಗಾಂಟಿ ಯಾರ ಓಟು ಬಂದರು. ಇಡೀ ರಾಜ್ಯത്തിലെ ಬಿಜೆಪಿಗೆ ಎದುರಾಯಿಟ್ಟು ಆಲ್ಮರಿನೆದಲು ಉಳ್ಳಾಲ್ತುಲ್ ನಂಗೆ ಸೋತುರ ಆಯಂಗುಂ ನಾನು ಮುಂಡದೆ ಕಂಡು ಹಲ್ಲಿ ಗಲ್ಲಿಗೆ ಪೊಂಡೆ ಪಕ್ಷತೆ ಗಟ್ಟಿ ಹಾಕ್ರೆ ಮುನ್ನಲ್ಗು ಬಂಡೆ ಓಟುಲು ಬಿಜೆಪಿಗೆ ಆಲ್ಮಾರ್ ಓಟು ಇಡ್ರೆ ಫಲ ಹಾಕ್ರೆ ಕಾಂಗ್ರೆಸ್ ಕೊಟ್ಟೆ ಗ್ಯಾರಂಟಿರೇ ಆಯತ್ತರ ಬೇಗ ಆಲ್ಮಾರ್ ಎತ್ತುಬಾಟನು ಉಂಟು ಸತೀಶ್ ಕುಂಪಲ ಸರಿಪಾಟಿ. ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ ನನಗೆ ಅತ್ಯಂತ ಪ್ರಾಮಾಣಿಕವಾಗಿ ಈ ಕ್ಷೇತ್ರದ ಜನರು ಮತದಾನ ಮಾಡುವಂಥದ್ದು ಮತ್ತು ವಿಶೇಷವಾಗಿ ಕಾರ್ಯಕರ್ತರ ದುಡಿಮೆಯನ್ನು ನಾನು ಯಾವತ್ತೂ ಮರೆಯಲಿಕ್ಕಿಲ್ಲ. ಅತ್ಯಂತ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಕಾರ್ಯಕರ್ತರು ನಿಷ್ಠೆಯಿಂದ ಶ್ರಮವಹಿಸಿ ಕೆಲಸ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಅತ್ಯಂತ ವಿನೀತನಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲರ ಶ್ರಮವನ್ನು
ಧನ್ಯವಾದ ಮೂಲಕ ಅದನ್ನು ಪೂರೈಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲ ಸಂದರ್ಭದಲ್ಲಿ ಕಾರ್ಯಕರ್ತರೊಂದಿಗೆ ಇದ್ದು ನನ್ನ ಸರ್ವ ಕೆಲಸ ಕಾರ್ಯಗಳನ್ನು ಜನಪರವಾಗಿ, ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕವಾಗಿ ಎಲ್ಲರ ಜೊತೆಗೆ ಕೆಲಸ ಕಾರ್ಯಗಳನ್ನು ಮಾಡುವುದರ ಮುಖಾಂತರ ಈ ಕ್ಷೇತ್ರದಾದ್ಯಂತ ಮುಂದೆ ಕೆಲಸ ಕಾರ್ಯಗಳನ್ನು ಮಾಡುವುದನ್ನು ಮುಂದುವರಿಸಿಕೊಂಡು ಹೋಗೋ ಬಗ್ಗೆ ನಾನು ಈಗಾಗಲೇ ಸಂಕಲ್ಪ ಮಾಡಿದ್ದೇನೆ. ಈ ಸಲದ ಚುನಾವಣೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಆಡಳಿತ ವಿರೋಧಿ ಅಲೆ ಇರುವುದರಿಂದ ಈ ಕ್ಷೇತ್ರದಲ್ಲಿ ನನ್ನ ಗೆಲುವಿಗೆ ತೊಡಕಾಯಿತು. ಈ ಕ್ಷೇತ್ರದಲ್ಲಿ ಆದರೂ ಕೂಡ ಸುಮಾರು 60,000ಕ್ಕಿಂತ ಮಿಕ್ಕಿ ಮತದಾನ ಮಾಡುವುದರ ಮುಖಾಂತರ ಈ ಕ್ಷೇತ್ರದಲ್ಲಿ ವೈಯಕ್ತಿಕವಾಗಿ ನನ್ನ ಅಭಿಮಾನದ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಕೂಡ ವಿಶ್ವಾಸವನ್ನು ಇಡುವಂಥ ಕೆಲಸವನ್ನು ಮಾಡಿದ್ದಾರೆ. ಒಂದು ಚುನಾವಣೆಯಲ್ಲಿ ಸೋಲು ಗೆಲುವು ಇದೆಲ್ಲ ಯಾವತ್ತೂ ಇದ್ದದ್ದೇ. ಇದರ ಬಗ್ಗೆ ಭ್ರಮನಿರಸ ಆಗುವಂಥ ಅವಶ್ಯಕತೆ ಇಲ್ಲ. ನಮ್ಮ ಭಾರತೀಯ ಜನತಾ ಪಾರ್ಟಿ ಇಡೀ ರಾಷ್ಟ್ರ ಮಟ್ಟದಲ್ಲಿ 2 ಸೀಟ್ ಇದ್ದಾಗ ಕೂಡ ಮತ್ತೆ ಮೇಲೆ ಬರುವಂಥ ಕೆಲಸ ಕಾರ್ಯಗಳು ನಮ್ಮ ಹಿರಿಯರು ಮಾಡಿದ್ದಾರೆ. ಇವತ್ತು ಈ ಕ್ಷೇತ್ರದಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಮತದಾರರನ್ನು ಓಲೈಸುವಂಥದ್ದು ಮತ್ತು ಸಂಘಟನಾತ್ಮಕ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಪ್ರಾಮಾಣಿಕವಾಗಿ ನಾವು ಮಾಡ್ತೇವೆ. ಈ ಸಲದ ಚುನಾವಣೆಯಲ್ಲಿ ಬೇರೆ ಬೇರೆ ರೀತಿಯ ಆಮಿಷಗಳನ್ನು ಒಡ್ಡುವಂಥದ್ದು, ಬೇರೆ ಬೇರೆ ರೀತಿಯ ಪ್ರಚಾರಗಳನ್ನು, ಅಪಪ್ರಚಾರಗಳನ್ನು ಮಾಡುವುದರ ಮುಖಾಂತರ ಮತವನ್ನು ಗಳಿಸುವಂಥದ್ದು ಮಾಡಿದ್ದಾರೆ. ಅದು ಅವರವರ ರಾಜನೀತಿ ಆಗಿರ್ಬೋದು. ಆದರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಈ ಒಂದು ಎಲ್ಲ ಸಂಗತಿಗಳನ್ನು ಮುಂದಿಟ್ಟುಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಈ ಚುನಾವಣೆಯಲ್ಲಿ ನಮಗೆ CPIM ಮತ್ತು ಜನತಾದಳ ಸ್ಪರ್ಧೆ ಮಾಡದಿರುವುದು ಕೂಡ ಒಂದು ರೀತಿಯ ತೊಡಕಾಗಿದೆ. ಈ ಚುನಾವಣೆಯಲ್ಲಿ ನಾವು ನಮ್ಮ ಈ ಚುನಾವಣೆಯನ್ನು ಗೆಲ್ತೇವೆ ಅನ್ನುವ ಒಂದು ಆತ್ಮವಿಶ್ವಾಸದಿಂದ ನಾವು ಮುಂದೆ ಹೋಗಿರುವಂಥದ್ದು ಮತ್ತು ನಾವು ಸಾಕಷ್ಟು ಆತ್ಮವಿಶ್ವಾಸದ ಒಂದು ಬಲದಿಂದಾಗಿ ನಮಗೆ ಒಂದಷ್ಟು ಸ್ವಲ್ಪ ಕೊರತೆ ಆಗಿದೆ ಅಂತ ನನಗೆ ಅನಿಸ್ತದೆ. ಪಿರಾಕಲೆ ಪಿನ್ನಮೆ ಉಳ್ಳಾಲ ದರ್ಗತ್ತೆ ಜಾಲ್ ಶರಿಯತ್ ಕಾಲೇಜ್ ನನ್ನೊಂದಿದ್ದು അയങ്ങ് കൊറോണത്തെ സമയത്തിൽ ഈ കോളേജ് ബന്ധായിട്ട് ഇപ്പോൾ വന്ന പുതിയ കമ്മിറ്റി എനിവർക്ക ഷരിയത്ത് കോളേജിൽ തുടങ്ങിയതാണ്. ഇതിന് തുടക്കത്തിൽ നടന്നത് 60 ವರ್ಷ പിറാക്കിൽ താജുൽ ഉലമ ഉള്ളാല ദർഗത്തിൽ തുടങ്ങി തിന്നെ ദീനി കോളേജ് കൊറോണ കാലത്തിൽ നിന്നത് ഇപ്പോൾ പുതിയ കമ്മിറ്റി എനിവർക്ക തുടങ്ങിയതാണ്. മുന്നത്തെ നാളിൽ ഏതോരു ഇടങ്ങേറില്ലാണ്ട് ചന്തത്തിൽ നടക്കൂ എല്ലാവരും കൈ ಸೇರ್ಪಾಟನುಂಟು ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲಮಾ AP ಅಬೂಬಕರ್ ಮುಸ್ಲಿಯಾರ್ ಚೊಂತು. ഉള്ളാല ബെലപ്പള്ളി പിന്നെ സയ്യദ് മുഹമ്മദുൽ ഷരീഫുൽ മദനി ദർഗ കമ്മിറ്റിയുടെ കൂടാട്ടത്തിൽ സയ്യദ് മദനി ഷരിയത്ത് കോളേജ് പിന്നെ സയ്യദ് മദനി കോളേജ് ഓഫ് ഇസ്ലാമിക് സയൻസ് ഇതിന്റെ തുടക്കത്തിലേസിൽ ഉസ്താദ് മുണ്ടിತ್ತು. ಯಾನಪೋಯ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಯಾನಪೋಯ ಅಬ್ದುಲ್ಲಾ ಕುഞ്ഞി പിന്നെ ರಾಜ್ಯ ವಕ್ಫ್ ಮಂಡಳಿಯ ತಲೆಮುಪ್ಪ ഷാഫി സാദി ಇಂಕ್ ಚಮ್ಮನ നടന്നു. കണ്ടതില്ല ഒരു നാടും കാണാനൊത്തിരി ഹബീബി കാത്തിരുന്നു പല നാടും ആ സ്നേഹത്താലടുക്കാം ഞാൻ മോഹത്താലെ പാടാം ഞാൻ സ്നേഹത്താലടുക്കാം ഞാൻ
ഇന്ന് വന്ന് പുണരു കാത്തി ഉള്ളാലത്തെ ഹാസിയായ ഫസൽ കോയമ തങ്ങൾ അൽ ബുഖാരി ദുവാർനെത്ത് ಕೇರಳ ಮರ್ಕಜ್ ನಾಲೆಜ್ ಸಿಟಿರೆ ನಿರ್ದೇಶಕ ಡಾಕ್ಟರ್ ಎ ಪಿ ಅಬ್ದುಲ್ ಹಕೀಂ ಅಜಾರಿ, ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಇದರ ತಲೆಮುಪ್ಪ ರಯೀಸುಲ್ ಉಲಮಾ ಸುಲೈಮಾನ್ ಉಸ್ತಾದ್, ಉಡುಪಿ ಜಿಲ್ಲೆಯ ಖಾಲಿಯಾರ್ ಜೈನುಲ್ ಉಲಮಾ ಮಾಣಿ ಉಸ್ತಾದ್, ಸೈಯದ್ ಇಂಬಿಚಿಕೋಯ ತಂಗಳ್, ಹುಸೇನ್ ಸಾದಿ ಕೇಸಿ ರೋಡು, ಪೆರೋಡ್ ಅಬ್ದುಲ್ ರಹಮಾನ್ ಸಕಾಫಿ, ಸೈಯದ್ ಅತಾವುಲ್ಲಾ ತಂಗಳ್, ವಕ್ಫ್ ರಾಜ್ಯತೆ ಜಂಡಾಮತೆ ಅಧಿಕಾರಿ ಕಾದರ್ ಶಾ, ಹುಸೇನ್ ಸಖಾಫಿ ಚುಲ್ಲಿಕೋಡು, ಮುಹಿದ್ದೀನ್ ಸಖಾಫಿ ತ್ವಾಕೆ, SP ಹಮ್ಜಾ ಸಖಾಫಿ, ಅಬ್ದುಲ್ ರಶೀದ್ ಜೈನಿ ಸಖಾಫಿ, GM ಸಖಾಫಿ, ಅಬು ಸುಫಿಯಾನ್ ಸಖಾಫಿ, ಮೊಹಮ್ಮದ್ ಅಜರಿ ಸುರಿಬೈಲ್, ಅಬ್ದುಲ್ ರಹಮಾನ್ ಮದನಿ ಕೂಲೂರು, ದರ್ಗಾತೆ ಪಿರಾಕ್ರೆ ತಲೆಮುಪ US ಹಮ್ಜಾ, SMR ಅಬ್ದುಲ್ ರಶೀದ್, ವಕ್ಫ್ ಜಿಲ್ಲೆಯ ತಲೆಮುಪ ನಾಸೀರ್ ಲಕ್ಕಿಸ್ಟಾರ್, ಅಬೂಬಕರ್ ಕೂರತ್, ದರ್ಗಾತೆ ಸುರೂತೆ ಕಾರ್ಯದರ್ಶಿ ಮೊಹಮ್ಮದ್ ಶಿಹಾಬುದ್ದೀನ್ ಸಖಾಫಿ, ಖಜಾಂಜಿ ನಾಜಿಮ್, ಜಂಡಾಮತೆ ತಲೆಮುಪ ಹಸೈನಾರ್ ಕೋಟೆಪುರ, ಕನಕ ನೌಕರೆ ಫಾರೂಕ್ PH, ಜಂಡಾಮತೆ ಕಾರ್ಯದರ್ಶಿಯಾയി ಇಸಾಕ್ ಪಿನ್ನ ಮುಸ್ತಫಾ ಇಂಗ ಮೇಲ್ತೆನೆಲಿಂದರ್, ದರ್ಗಾತೆ ಜಂಡಾಮತೆ ತಲೆಮುಪ್ಪ ಅಶ್ರಫ್ ರೈಟ್ ವೇ ಬಿಂದರ್ ಮರ್ಹಬ ಚಂತು, ತಲೆಮುಪ್ಪ BG ಹನೀಫ್ ಸುರೂತೆ ಪಲ್ಕ ಮುಂಡಿತ್ತು. ಪಲ್ಲಂಗೋಡು ಅಬ್ದುಲ್ಲಾ ಮದನಿ ಪಿನ್ನೆ ಸಲಾಂ ಮದನಿ ಲೇಸ್ನಡ ಪಾಟ್ಯಾರ್ ಏ ಮರ್ದലും ಸುಮಾರಾವತ್ತೆ ಸೀಕ್ದು ಪಾವೂರ್ ಗ್ರಾಮത്തെ ಉಗ್ಗಪ್ಪ ಪೂಜಾರಿ ಮರಂದು ಕೊಡ್ಕರು ಅದು ಆಯುರ್ವೇದಿಕ್ ಮರಂದು ಐತಿಕ್ಕರು ಅಯಲು ಪಾವೂರ್ ಗ್ರಾಮത്തെ ರೆಂಜಗಿರಿಲು ರಾಧಾಕೃಷ್ಣ ಧನ್ವಂತರಿ ಚೊಲ್ರೆಯವರು ದೇವಸ್ಥಾನ ಕೆಟ್ಟಪಟ್ಟಿರು ಇದ್ರೆ ಒಲಿಂಬನೇ ವರ್ಷತೆ ಜಲ್ಸ್ ನಡೆದಿತ್ತು ಮುನ್ನಲ್ತೆ ಜನಾಂಗத்துக்கு ಸಂಸ್ಕೃತಿ ಒಲಿಪಾಟನುಂಟಾಯಂಗ್ ಇಂಡೇ ನಂಗಲೆ ಅವತುಲು ಸಂಸ್ಕಾರ ಪರಿಪಾಟನು ನಂಗಲೆ ಸಂಸ್ಕೃತಿ ಅಲಿರೆ ಮುನ್ನಲು ಎಸರ್ತಾಯಿಲೆಂಗ್ ಆಪತ್ತು ತಡೆಯೋಗಾವಲ್ಲ ಭಾಷಣಕಾರ್ತಿ ಶ್ರೀದೇವಿ ಪುತ್ತೂರು ಎಸರ್ತಿರ ಪಲಕ ಮುಂಡಿತ್ತು. ಸಾವಿರಾರು ವರ್ಷಗಳಿಗೆ ಉಳಿಯಬೇಕು ಅಂತ ಹೇಳಿದ್ರೆ ನಾವಿವತ್ತು ಏನು ಮಾಡ್ತೇವೆ ಅಂತನ್ನೋದು ಮುಖ್ಯ ಆಗುತ್ತೆ. ಸ್ನೇಹಿತರೆ, ನೆನಪಿಟ್ಟುಕೊಳ್ಳಿ, ಹೇಗೆ ಪ್ರತಿ ವಸ್ತುವಿಗೂ ಕೂಡ ಒಂದು ಎಕ್ಸ್ಪೈರಿ ಡೇಟ್ ಅಂತನ್ನುವಂಥದ್ದು ಇರುತ್ತಲ್ಲ, ಹಾಗೆ ನಮಗೆಲ್ಲರಿಗೂ ಕೂಡ ಎಕ್ಸ್ಪೈರಿ ಡೇಟ್ ಅನ್ನುವಂಥದ್ದಿದೆ. ಯಾವಾಗ ಕಾಲನ ಕರೆ ಬರುತ್ತದೋ ಅಂದು ನಾವೆಲ್ಲರೂ ಕೂಡ ಹೊರಟ್ಲೇಬೇಕಾಗುತ್ತೆ. ಇದ್ದದ್ದು ಅಲ್ಲಿಯೇ ಇರುತ್ತವೆ. ಮಾಡಿಟ್ಟಂತಹ ಆಸ್ತಿ ಇರಬಹುದು, ಗಳಿಸಿಕೊಂಡಂತಹ ಹೆಸರಿರಬಹುದು, ಸಿರಿ ಸಂಪತ್ತಿರಬಹುದು, ಅದೆಲ್ಲವನ್ನ ಕೂಡ ಬಿಟ್ಟು ಹೋಗುವಂತಹ ದಿನ ಬಂದಾಗ ನೆನಪಿನಲ್ಲಿ ಉಳಿಯುವಂಥದ್ದು ಯಾವುದು ಅಂತ ಹೇಳಿದ್ರೆ ಎಷ್ಟು ಜನರನ್ನ ನೀವು ಇನ್ಸ್ಪೈರ್ ಮಾಡಿ ಹೋಗ್ತೀರಾ ಅಂತ. ಇಂತಹ ಪುಣ್ಯಕ್ಷೇತ್ರಗಳ ಮೂಲಕ ದೂರ ದೂರಿನಿಂದ ಬರುವಂತಹ ಅದೆಷ್ಟೋ ಸಾವಿರಾರು ಜನರಿಗೆ, ನೂರಾರು ಜನರಿಗೆ ಜೀವನವನ್ನ ಕೊಡೋದು ಅಂತ ಹೇಳಿದ್ರೆ ಅದು ಮುಂದಿನ ಶತಮಾನಗಳ ತನಕ ನಮ್ಮನ್ನ ನೆನಪಿನಲ್ಲಿಟ್ಟುಕೊಳ್ಳುವ ಹಾಗೆ ಮಾಡುವಂತಹ ಕಾರ್ಯ ಬಂಧುಗಳೇ. ಅಂತಹ ಕಾರ್ಯ ಇವತ್ತು ನಮ್ಮ ಸಮಾಜಕ್ಕೆ ಬೇಕಾಗುತ್ತೆ, ಇವತ್ತು ನಮ್ಮ ಸಂಸ್ಕೃತಿಗೆ ಬೇಕಾಗ್ತದೆ. ಸ್ನೇಹಿತರೆ, ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ನಮ್ಮ ಹಿರಿಯರು ಹೇಳಿಕೊಟ್ಟಿದ್ದಾರೆ. ಈ ಶರೀರ ಇರೋದು ಯಾವುದಕ್ಕೆ ಅಂತ ಕೇಳಿದ್ರೆ ಅದು ಇತರರ ಉಪಯೋಗಕ್ಕಿರುವಂತಹ ಶರೀರ. ಜೀವನದುದ್ದಕ್ಕೂ ಕೂಡ ನಾವು ನಮ್ಮ ಆಶ್ರಯವನ್ನ ಬೇಡಿ ಬಂದಂತಹ ಅದು ಯಾರೇ ಆಗಿರಲಿ, ಶತ್ರುವಾದರೂ ಸರಿ, ಆಶ್ರಯ ಕೊಟ್ಟಂತಹ ಜಗತ್ತಿನ ಏಕೈಕ ಸಂಸ್ಕೃತಿ ಯಾವುದು ಅಂತ ಪಾವೂರು ಗ್ರಾಮತೆ ರಂಜಗಿರಿ ಶ್ರೀ ರಾಧಾಕೃಷ್ಣ ಧನ್ವಂತರಿ ದೇವಸ್ಥಾನತೆ ಒಲಿಂಬನೇ ವರ್ಷತೆ ಜಲ್ಸುಕೊಂಡು ನಡ್ನೆ ಶುದ್ಧ ಕಲಸ ಪಿನ್ನೆ ಧನ್ವಂತರಿ ಓಮತ್ತೆ ಪಿನ್ನೆ ನಡ್ನೆ ಮೇಲ್ತೆನರಿ ಲೇಸಲು ಐಮ ಮುಂಡಿತ್ತು. ಸಮಾಜ ಸೇವಕ ಜಗದೀಶ್ ಆಲ್ವ ಕೋಯತಬಲ್ ಮುಂಡಿತ್ತು. ಪನ್ನೀರನ್ ಬಾರಿ ಖುಷಿ ಪಡೆಪೆ ಉಗ್ಗ ಪನ್ನೆಲಂಜನೆ ಎಂಚ ಕನಕದಾಸರು ಆ ಉಡುಪಿಡು ಶ್ರೀಕೃಷ್ಣನ ಭಜನೆ ಮಲ್ತದು, ಆ ಶ್ರೀಕೃಷ್ಣನ ಒಂಜಿ ದಿಕ್ಕನೆ ಬದಲ್ ಮಲ್ತದು, ತನ್ನಂಚಿ ಆಕರ್ಷಣೆ ಮಲ್ತೆರ ಅವೇ ದೃಷ್ಟಿಡು ಉಗ್ಗಪ್ಪನ್ನೇ ಬಾರಿ ಭಕ್ತಿ ಪೂರಕವಾದ ಆ ಶ್ರೀಕೃಷ್ಣನ ಆರಾಧನೆ ಮಲ್ತದು. ಇನ್ನು ಈ ಕ್ಷೇತ್ರಡು ಆ ಶ್ರೀಕೃಷ್ಣೆ ನೆಲೆಯಾದ ಮಾತ ಭಕ್ತರನಲ್ಲ ಒಂಜಿ ಕಷ್ಟಗೂ ಒಂಜಿ ಪರಿಹಾರ ಮಲ್ಪುಣಂಜಿನ ಮಲ್ಲ ಸೌಭಾಗ್ಯನು ಆ ಉಗ್ಗಪ್ಪನಾಗ ಆ ಶ್ರೀಕೃಷ್ಣ ದೇವರು ಒದಗಾದು ಕೊಡ್ತೀರಿ. ಸಮಾಜ ಉಡಿತಿನ ಮಾತ ಒಂಜಿ ಬಡವರನಲ್ಲ ಹೂವು ಒಂಜಿ ರೋಗ ಆದಪ್ಪು ಇಂಚಿನದಪ್ಪು ಮಾತಕ್ಕೆಲ್ಲ ಒಂಜಿ ಸ್ಪಂದನೆ ಮಲ್ತದು. ದಾಲ ಫಲಾಪೇಕ್ಷೆ ಇಜ್ಜಂದೆ ಈ ಲೇಸಲು ಬ್ರಹ್ಮ ಬೈದರ್ಕಲ ಗರವಡಿ ದೇವಸ್ಥಾನದ ತಲೆಮುಪ್ಪ ಚಿತ್ತರಂಜನ್ ಕೆ ಚಮ್ಮನ ನಡೆದಿತ್ತು.
ಬಾಣ್ಯಕಾರ KN ಆಳ್ವ ಪಾವೂರು ಗುತ್ತು ಲೇಸ್ರಿ ತಲೆಮುಪ್ಪ ಆಯ್ತಿಂತು. ದಕ್ಷಿಣ ವಲಯ ಕೆಥೋಲಿಕ್ ಸಭಾತೆ ತಲೆಮುಪ್ಪ ಅಲ್ವಿನ್ ಡಿಸೋಜ ಪಾನೀರ್, ಇನೋಲಿ ಶ್ರೀ ಸೋಮನಾಥ ದುರ್ಗಾ ಪರಮೇಶ್ವರಿ ದೇವಸ್ಥಾನತೆ ಆಡಳಿತ ಮುಕ್ತೇಶ್ವರ ಚಂದ್ರಹಾಸ ಪೂಂಜ, ಪಜೀರ್ ಅರಸು ಮುಂಡಿತಾಯ ದೈವಸ್ಥಾನತೆ ಆಡಳಿತ ಮುಕ್ತೇಶ್ವರ ರಾಜೇಶ್ ಶೆಟ್ಟಿ ಪಜೀರ್ ಗುತ್ತು, ಕೊಣಜೆ ಶ್ರೀ ಉಳ್ಳಾಲ್ತಿ ಅಮ್ಮನವರ ದೇವಸ್ಥಾನತೆ ತಲೆಮುಪ್ಪ ಪ್ರಸಾದ್ ರೈ ಕಲ್ಲಿಮಾರು, ದೀನಿ ನೇದಾವ್ ಬಾಲಕೃಷ್ಣ ಮಾಣೈ, ಈಶ್ವರ ಬಂಗೇರ, ಪಾವೂರು ಗ್ರಾಮ ಪಂಚಾಯತ್ ಪಿರಾಕ ತಲೆಮುಪ್ಪ ಫಿರೋಜ್ ಮಲಾರ್, ರಾಧಾಕೃಷ್ಣ ಧನ್ವಂತರಿ ದೇವಸ್ಥಾನತೆ ಆಡಳಿತ ಮುಕ್ತೇಶ್ವರ ಉಗ್ಗಪ್ಪ ಪೂಜಾರಿ, ತಲೆಮುಪ್ಪ ವೇಣುಗೋಪಾಲ್ ಇನೋಲಿ ಇಂಗ ಮೇಲ್ತೆನ್ನಲಿದ್ದಾರೆ. ಪ್ರವೀಣ್ ಇನೋಲಿ ನನ್ನಿ ಚುಂತು ಪ್ರೇಮ್ ಪಾವೂರ್ ಲೇಸ್ ನಡಪಾಟಿತ್ತು. ಮೀನು ಪಿಡಿಕಿರ ಬೋಟುಗೂ ಕೊರೋಡಿ ಬೇಲೆಯಲ್ಲಿ ಡೀಸೆಲ್ ಕೊಡುಕಿರುವವರು ಸಹಕಾರ ಸಂಘ ಒಂದು, ಅದು ಮೈಕಾಲ್ತುಲುಲ್ಲೆ ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರರ ಸಹಕಾರ ಸಂಘ ಇತ್ತಿಕ್ಕರು. ಈ ಸಂಘತೆ ತರಫುಲು ಚಮ್ಮೆ ಪಾವತೆ ಮಕ್ಕಳು ಪಡಿಕೋಗು ಪೈಸ್ತೆ ಸಹಾಯ ಅದಲ್ಲಂಟು ಸೀಕ್ರೆ ಮರಂದು ಕಾಸು ಅಲ್ಲಂಟು ಬೇರೆ ಬೇರೆ ರೂಪದಲ್ಲಿ ಸಹಾಯ ಹಾಕೊಂಡು ಬಂಡವರು ಈ ಪಾವತ್ತೆ 500 ಮಕ್ಕಳು ಭೂ ಕೊಡ್ತಾರೆ. ಮಂಗಳೂರು ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರರ ಪ್ರಾಥಮಿಕ ಸಹಕಾರ ಸಂಘತೆ ತರಫುಲು ಸಂಘತೆ ಹಾಲ್ ಪಾವತೆ ಕುಟುಂಬತೆ ಮಕ್ಕಳು ಪಡಿಪುಗೆ ಸಹಾಯ ಹಾಕಿದ ನೆಲೆಯಲ್ಲಿ ಬೂಕು ಓದಿ ಹಾಕಿದ ಲೇಸ್ ನಡೆಯಿತು. ಬೆಲೆಬಿದ್ದ ರೈತಿನ್ನೆ ಬಂದರ್ ಆಡಳಿತಾಧಿಕಾರಿ ಬಿ ಮಾಧವ ಕಾರಂತ ಮುಂಡಿತ್ತು. ಕುಟುಂಬ ಕಷ್ಟത്തിൽ ಇನ್ನೆಂಗ್ ಮಕ್ಕಳೇ ಪಡಿಪುಗೆ ಎಡೆಂಗೆರವರು അങ്ങനെ ആയപ്പോ സംഘ സംസ്ഥ പഠിപ്പുക്ക് ಬೇನ್ಮೈ ಸಹಾಯ ಆಕ್ರೆದು ಪಡಚೌಂಡೆ ಪಕ್ಕತ್ತು ಕೂಲಿ ಕಿಟ್ರೆ ಬಿಸಾಯ ಅಂತ ಕೊಂಡಾಡಿತ್ತು. ಆರ್ಥಿಕವಾಗಿ ಹಿಂದುಳಿದಿದ್ರೆ ಏನು ಅಲ್ಲಿಂದ ವಿದ್ಯಾಭ್ಯಾಸಕ್ಕೆ ಕುಂಠಿತವಾಗುವಂತಹ ಸಂದರ್ಭ ಉಂಟಾಗ್ತದೆ. ಬಟ್ ಇಂಥವರು ಈ ಒಂದು ಏನು ಉತ್ತೇಜನ ಕೊಡುವುದರಿಂದ ಮಕ್ಕಳಿಗೆ ಮುಂದೆ ವಿದ್ಯಾಭ್ಯಾಸ ಮುಂದುವರಿದಂತಾಗ್ತದೆ ಮತ್ತು ಬಡತನದ ಒಂದು ಏನು ಪುಸ್ತಕ ನೀಡುವಂತ ಕೆಲವಂತ ಏನು ಹಿರಿಯವರಿಗೆ ಕಷ್ಟ ಆಗ್ತದೆ, ಅದನ್ನು ಇವರು ಮಾಡ್ತಾ ಇದ್ದಾರೆ. ಇದು ಎಲ್ಲರಿಗೂ ಮೆಚ್ಚತಕ್ಕಂತಹ ವಿಷಯ. ಮತ್ತು ಇಂತಹ ಸಂಘ ಸಂಸ್ಥೆಗಳು ಇನ್ನೂ ಹಲವಾರು ಇವರು ಹೇಳಿದ ಹಾಗೆ ಇನ್ನು ಹಲವಾರು ಸೇವೆಗಳನ್ನು ಕೊಡ್ತಾ ಇದ್ದಾರೆ. ಇದರಿಂದ ಸಾರ್ವಜನಿಕವಾಗಿ ಬಹಳಷ್ಟು ಆರ್ಥಿಕವಾಗಿ ಹಿಂದುಳಿದವರಿಗೆ ತುಂಬಾ ಸಹಾಯಕವಾಗ್ತದೆ. ಮೀನುಗಾರಿಕೆ ಇಲಾಖೆ ಜಂಡಾಮತಿ ನಿರ್ದೇಶಕ ದಿಲೀಪ್ ಕುಮಾರ್ ಮುಂಡಿತ್ತು. ಸಂಖ್ಯಾತ ಸೊಸೈಟಿ ನೀವೇನು ಕೆಲಸ ಮಾಡ್ತಾ ಇದ್ದೀರಿ ಇದು ತುಂಬಾ ಪುಣ್ಯ ತರುವಂತಹ ಕಾರ್ಯ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಎಷ್ಟೋ ಮಕ್ಕಳಿಗೆ ಬೆಳೀತಾ ಅವರ ಕುಟುಂಬದ ಬಡತನದ ಮಧ್ಯೆ ಈ ತರದ ಒಂದು ಸಪೋರ್ಟ್ ಸಹಕಾರ ಸಿಗುವಂತದ್ದು ತುಂಬಾ ಕಡಿಮೆ. ನಿಮ್ಮ ಒಂದು ಸಂಘ ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ನಾವು ಸಮಾಜಕ್ಕೆ ಏನಾದರೂ ಕೊಡಬೇಕು, ಸಮಾಜದಿಂದ ನಾವು ತೆಗೆದುಕೊಳ್ಳುವುದು ಮಾತ್ರ ಅಲ್ಲ ಅಂತ ನಿಮ್ಮ ಒಂದು ತಾಲೂಕು ಪಂಚಾಯತ್ ಪಿರಾಕ ಸದಸ್ಯ ಮುಸ್ತಫಾ ಮಲಾರ್ ಸುರುತೆ ಪಾಲ್ಕ ಮುಂಡಿತ್ತು. ಸಂಘ 2008 ಇತರ ತೋಲು ಎಲ್ಲಾ ವರ್ಷ ಪಾವತಿ ಮಕ್ಕಳು ಬುಕ್ ಓದಿ ಹಾಕಿಕೊಂಡು ಬಂದರು. ಈ 500 ಮಕ್ಕಳಿಗೆ ಬುಕ್ ಕೊಡ್ತುಂಟಲ್ಲ, ಅದಲ್ಲಂಟ ಹಾರ್ಟ್ ಬೇರೆ ಬೇರೆ ಸೀಕುಲ್ಲೆಂಗ್ ಪೈಸೆ ಸಹಾಯಕೊಂಡು ಬಂದರು ಅಂತ ತಿಳಿಪಾಟಿತ್ತು. ಕೂಡ ನಮ್ಮ ಸಂಘದ ಸಾರ್ವಜನಿಕ ಉಪಕಾರ ನಿಧಿಯಿಂದ ಈ 500ರಷ್ಟು ಸಾಲ ವಿದ್ಯಾರ್ಥಿನಿಯರಿಗೆ ಮತ್ತು ಕಾಲೇಜು ವಿದ್ಯಾರ್ಥಿನಿಯರಿಗೆ ಅವರನ್ನು ಕೂಡ ಆರ್ಥಿಕವಾಗಿ ಹಿಂದುಳಿದವರಿಗೆ ಪುಸ್ತಕವನ್ನು ಕೊಡಬೇಕು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಈ ದಿನ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದೆ. ಅದೇ ರೀತಿ ನಮ್ಮ ಸಂಘವು ಹಲವಾರು ವರ್ಷಗಳಿಂದ ನಿರಂತರವಾಗಿ ಕಿಡ್ನಿ, ಹಾರ್ಟ್ ಮತ್ತು ಕ್ಯಾನ್ಸರ್ನಲ್ಲಿ ಇದ್ದಂತ ಬಳಲುತ್ತಿರುವಂತಹ ಬಡ ರೋಗಿಗಳಿಗೆ ಕೂಡ ತಮ್ಮಿಂದಾದಂತಹ ಆರ್ಥಿಕ ಸಹಕಾರವನ್ನು ವರ್ಷಗಟ್ಟಿ ಮಾಡ್ತಾ ಬರ್ತಿದ್ದು, ಅದರ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಕೂಡ ಸಂಘವು ಸಹಕಾರವನ್ನು ನೀಡ್ತಾ ಬರುತ್ತಿರುವಂತದ್ದು ಕೂಡ ಅದು ಶ್ಲಾಘನೀಯ. ಸಂಘತೆ ತಲೆಮುಪ್ಪ ಜೆ ಮೊಹಮ್ಮದ್ ಇಸಾಕ್ ಲೇಸ್ರೆ ತಲೆಮುಪ್ಪ ಆಯ್ತಿಂತು. ಬಂದರು ಸಂರಕ್ಷಣಾಧಿಕಾರಿ ಪ್ರವೀಣ್ ಚಂದ್ರ ಶೆಟ್ಟಿ, ಸಂಘತೆ ಸುರುತೆ ಅಧಿಕಾರಿ ಅಬ್ದುಲ್ ಲತೀಫ್, ನಿರ್ದೇಶಕರಾಗಿ UT ಅಹಮದ್ ಶರೀಫ್, B ಇಬ್ರಾಹಿಂ, ಮೊಹಮ್ಮದ್ ಅಶ್ರಫ್, MA ಗಫೂರ್, SK ಇಸ್ಮಾಯಿಲ್, SM ಇಬ್ರಾಹಿಂ, TH ಹಮೀದ್, ಸೂದತ್, B ಮೊಹಮ್ಮದ್ ಶಾಲಿ, AMK ಮೊಹಮ್ಮದ್ ಇಬ್ರಾಹಿಂ ಪಿನ BK ರಜಿಯಾ ಲೇಸಿನಾರ್. ಈ ವಾರ್ತೆ ಬ್ಯಾರಿ ವಾರ್ತೆ ಉಡೆಗೆ ಅಕೇರಿ ಆಯ್ತು ಬಂಡೆ ವಾರ್ತೆಗೆ ಇದೇ ನ್ಯಾತು ಮೇಲೆ ಬಂದಲ್ ಬಂಡ ಅತ್ತ ತೋರು ನೋಕಿ ಅಂಟಿಕರು ನಂಗಲೆ ನಿಂಗಲೆ ಪಿಸತೆ ಚಾನೆಲ್ ಪೊಸಪುರ.